ಪುತ್ತೂರಿನ ಯುವಕ ಪ್ರಜ್ವಲ್ ಕರ್ಪೆ ನಿರ್ದೇಶನದ ಮೌನ ಮಾತಾದಾಗ ಕಿರುಚಿತ್ರಕ್ಕೆ ಏಷ್ಯನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2020ರಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಲಭಿಸಿದೆ. ಯಶಸ್ ಕರಂ ಲಾಂಛನದಲ್ಲಿ ಈ ಕಿರುಚಿತ್ರವನ್ನು ಪುತ್ತೂರಿನ ಕೋರ್ಟ್ ರಸ್ತೆ ನಿವಾಸಿ ಪ್ರಜ್ವಲ್ ಕರ್ಪೆ ಅವರು ನಿರ್ದೇಶಿಸಿದ್ದಾರೆ. ಯೂಟ್ಯೂಬ್ನಲ್ಲೂ ಗಮನ ಸೆಳೆದಿದ್ದ ಯಾವುದೇ ಮಾತಿಲ್ಲದ ಈ ಕಿರುಚಿತ್ರ ಮಾನವೀಯ ಮೌಲ್ಯದ ಬಗ್ಗೆ ಸಂದೇಶ ಸಾರುವ ಉತ್ತಮ ಕಥಾ ಹಂದರವನ್ನು ಹೊಂದಿದ್ದು ನೈಜ ಘಟನೆಯಾಧಾರಿತವಾಗಿದೆ. ಹಿರಿಯ ನಟ ಮತ್ತು ಗೀತ ರಚನೆಕಾರ ಕಾಸರಗೋಡು ಡಾಕ್ಟರ್ ಅಶೋಕ್ ಕುಮಾರ್ ಮತ್ತು ರಂಗಭೂಮಿ ಹಿನ್ನೆಲೆಯ ಸುಬ್ರಹ್ಮಣ್ಯ ಪೈ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಈ ಚಿತ್ರದಲ್ಲಿ ನಿರ್ದೇಶಕ ಪ್ರಜ್ವಲ್ ಸಹ ಪೋಷಕರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ತಿಲಕ್ ರಾಜ್ ಮತ್ತು ಪಂಕಜ್ ಛಾಯಾಗ್ರಹಣ ಮಾಡಿರುವ ಚಿತ್ರವಾಗಿದ್ದು ಸಂಕಲನಕಾರರಾಗಿ ರೂಪೇಶ್ ಶೆಟ್ಟಿ, ಗ್ರಾಫಿಕ್ಸ್ನಲ್ಲಿ ವಿನೋದ್ ಕೃಷ್ಣ ನಿಡುವಾಚೆ ಸಹಕರಿಸಿದ್ದಾರೆ. ಪ್ರಜ್ವಲ್ ಕರ್ಪೆ ತುಳು ಚಲನಚಿತ್ರ ಭೋಜರಾಜ್ ಎಂಬಿಬಿಎಸ್ನಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು ಕೆಲ ಚಿತ್ರಗಳು ಮತ್ತು ಆಲ್ಬಮ್ ಸಾಂಗ್ಗಳನ್ನು ನಿರ್ದೇಶಿಸಿದ್ದಾರೆ. ಜೊತೆಗೆ ಜಾಹೀರಾತುಗಳು, ಸಾಕ್ಷ್ಯಚಿತ್ರ ಮತ್ತು ಚಲನಚಿತ್ರಗಳಲ್ಲಿ ಸಹ ಕೆಲಸ ಮಾಡಿದ್ದಾರೆ. ಏಷ್ಯನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಪ್ರದರ್ಶನಕ್ಕೆ ಈ ಕಿರುಚಿತ್ರ ಆಯ್ಕೆಗೊಂಡಿದ್ದು ಜರ್ಮನಿಯ ಬರ್ಲಿನ್ ಮ್ಯಾಕ್ಸಿಮ್ ಗಾರ್ಕಿ ಥಿಯೇಟರ್ನಲ್ಲಿ ಚಿತ್ರ ಪ್ರದರ್ಶನಗೊಂಡಿದ್ದು ಬೆಸ್ಟ್ ಫಿಲ್ಮ್ ಅವಾರ್ಡ್ ಲಭಿಸಿದೆ. ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಟೆಕ್ ಮಾಡಿರುವ ಪ್ರಜ್ವಲ್ ಕರ್ಪೆ ಅವರು ಮಂಗಳೂರು ಶ್ರೀನಿವಾಸ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ರು. ಇದೀಗ ಉಪನ್ಯಾಸಕ ವೃತ್ತಿಯನ್ನ ತೊರೆದು ಚಲನಚಿತ್ರ ನಿರ್ದೇಶನದಲ್ಲೇ ತೊಡಗಿಸಿಕೊಂಡಿದ್ದಾರೆ. ಕನ್ನಡ ಮತ್ತು ತುಳು ಚಿತ್ರದ ಕೆಲವೊಂದು ಪಾತ್ರಗಳಲ್ಲಿ ನಟಿಸಿರುವ ಪ್ರಜ್ವಲ್ ಅವರು ಪುತ್ತೂರು ಕೋರ್ಟ್ ರಸ್ತೆ ನಿವಾಸಿ ವಸುಂಧರ್ ಕೆ ಮತ್ತು ಚಂಚಲಾಕ್ಷಿ ದಂಪತಿಯ ಪುತ್ರ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.